ಯುದ್ಧ ವಿರಾಮ ಎಂದು ಹೇಳಿದ್ದು ಜನಜೀವನ ಸಹಜ ಸ್ಥಿತಿಗೆ ಬರುವ ವೇಳೆ ಇಸ್ರೇಲ್ ಅಮಾನವೀಯ ವಾಯುದಾಳಿ ನಡೆಸಿದ್ದು ಗಾಜಾ ಪಟ್ಟಿಯಲ್ಲಿ 413ಕ್ಕೂ ಹೆಚ್ಚು ಜನ ಸತ್ತರು ಹಾಗೂ ಸಾವಿರಾರು ಜನರು ಗಾಯಗೊಂಡರು. ಸತ್ತವರಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಸೇರಿದ್ದು ಉಗ್ರರ ಮೇಲೆ ದಾಳಿ ಎಂಬ ಇಸ್ರೇಲಿನ ಮಾತು ನಂಬುವುದಕ್ಕೆ ಸಾಧ್ಯವಿಲ್ಲ. ಕದನ ವಿರಾಮ ಒಪ್ಪದಂತೆ ಇಸ್ರೇಲ್ ಒತ್ತೆಯಾಳುಗಳನ್ನೆಲ್ಲ ಬಿಟ್ಟ ಮೇಲೆ ಇಸ್ರೇಲ್ ಏಕಾಏಕಿ ದಾಳಿ ಮಾಡಿರುವುದು ಪ್ರಶ್ನಾರ್ಹ ಎಂದು ವಿಶ್ವಸಂಸ್ಥೆಯ ಕಣ್ಗಾವಲು ಸಮಿತಿಯವರು ಹೇಳಿದ್ದಾರೆ. 2 ತಿಂಗಳ ಹಿಂದೆ 19ರಂದು ಕದನ ವಿರಾಮ ಘೋಷಣೆಯಾಗಿತ್ತು. ಅದರಂತೆ ಇಕ್ಕಡೆ ಇರುವ ಒತ್ತೆಯಾಳು ಹಾಗೂ ಸೆರೆಯಾಳುಗಳನ್ನು ಬಿಡುಗಡೆ ಮಾಡಲಾಗಿತ್ತು. ರಮದಾನ್ ಉಪವಾಸದ ನಡುವೆ ಇಸ್ರೇಲ್ ನಡೆಸಿದ ಈ ದಾಳಿಯಲ್ಲಿ ಸತ್ತವರಲ್ಲಿ 200ರಷ್ಟು ಜನರು ಮಕ್ಕಳು, ಹೆಂಗಸರು ಮತ್ತು ಮುದುಕರು ಎನ್ನುವುದು ದಾಳಿಯ ಕಾರಣವನ್ನು ಭಯಾನಕವಾಗಿಸಿದೆ. ಗಾಜಾ ಪಟ್ಟಿಯ ಗಾಜಾ ನಗರ, ದೇರ್ ಅಲ್ ಬುಲ್ಲಾ, ಖಾನ್ ಯೂನಿಸ್, ರಫಾ ನಗರಗಳ ಮೇಲೆ ಪ್ರಮುಖವಾಗಿ ದಾಳಿ ನಡೆದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಗಾಜಾ ಸಿಟಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.